ಕರಾವಳಿಯಲ್ಲಿ ವಿಭಿನ್ನ ಶೈಲಿಯೊಂದಿಗೆ ಭಾರಿ ಮೆಚ್ಚುಗೆ ಪಡೆಯುತ್ತಿರುವ ಶಿವದೂತೆಗಳಿಗೆ ತುಳು ನಾಟಕ ಮಾರ್ಚ್ 14ರಂದು ಪುತ್ತೂರಿನಲ್ಲಿ ನಡೆಯಲಿದೆ. ತುಳುನಾಡ ಚಿತ್ರ ಅರ್ಪಣೆಯೊಂದಿಗೆ ವಿಜಯ್ ಕುಮಾರ್ ಕೋಡ್ಯಲ್ಬೈಲ್ ನಿರ್ದೇಶನದಲ್ಲಿ ಪುತ್ತೂರಿನ ನೆಹರು ನಗರದ ಸುದಾನ ಶಾಲಾ ವಠಾರದಲ್ಲಿ ಮಾರ್ಚ್ 14ರಂದು ಸಂಜೆ 6:30ಕ್ಕೆ ಈ ತುಳು ನಾಟಕ ಪ್ರದರ್ಶನಗೊಳ್ಳಲಿದ್ದು, ಕಲಾಸಂಗಮ ತಂಡದ ಕಲಾವಿದರು ಈ ನಾಟಕದಲ್ಲಿ ಅಭಿನಯಿಸಲಿದ್ದಾರೆ. ಎಕೆ ವಿಜಯ್ ಕೋಕಿಲಾ ಅವರ ಸಂಗೀತವಿರುವ ಶಿವದೂತೆಗಳಿಗೆ ನಾಟಕದಲ್ಲಿ ಸ್ವರಾಜ್ ಶೆಟ್ಟಿಯವರು ಅಭಿನಯಿಸಲಿದ್ದಾರೆ. ಇನ್ನು ನವಮಿ ಮೊಬೈಲ್ ಪುತ್ತೂರಿನಲ್ಲಿ ಮತ್ತು ಅರುಣ ಚಿತ್ರಮಂದಿರದ ಕ್ಯಾಂಟೀನ್ ಕೌಂಟರ್ನಲ್ಲಿ ಶಿವದೂತೆಗಳಿಗೆ ನಾಟಕದ ಟಿಕೆಟ್ ಸಿಗಲಿದೆ. ಗುಳಿಗ ಈ ನಿನ್ನ ದಿತ್ತಿನಿ ದೀತಿನಿ ಒಂಜಿ ಪಾಪದ ಸಂಸಾರದ ಮಿತ್ತು ಎಕ್ಕರಗಟ್ಲೆ ಜಾಗಿತ್ತಿನ ಈ ಆನತ್ ಕೊಪ್ಪರಿಗೆ ನಿಲಿಕ್ಕೆ ಪಣವು ದಿಂಜಿ ಜನ ಇಲ್ಲಲ್ಲ ಎನ್ನತ್ ಎಲ್ಲೆಲ್ಲೇ ಪೂಜೆ ಪುನಸ್ಕಾರ ಮಲ್ತದೆ ಸಂಸಾರ ತಾಂಕೊಂದು ಪುನಃ ಅಂದ ದಯ ಮಲ್ತದೆ ನೆಟ್ಟೆತ್ರ ನಡೆ ದಾದಕ್ಕೇನೊಂದು ಬತ್ತಿರಲ್ಲ ಕೊರ್ಪಿನಂಚಿನ ತಾಕತ್ತನೆ ಯಾನು ಕೊರ್ಪೆ ಲಕ್ಷ್ಮೀ ಸ್ವರೂಪಿ ಆದೆ ನಿನ್ನ ಈ ಜಾಗೆಡೆ ಯಾನು ನೆಲೆಯಾಪೆ ನಂಬಲಾಯನೇ ನಮ್ಮಿನಕ್ಕಳಿಗೆ ಏಪಲ ಇಬ್ಬರು ಕೊಟ್ಪೆ ಶಿವದೂತೆಗಳಿಗೆ ಆತು ಮಲ್ತಿಂದ ಯಾವ ಈ ಪಂಡಿ ಲೆಕ್ಕನೆ ಯಾನ್ ನಿನ್ನನ್ನೇ ನಂಬುವೆ ಇದ್ದ ಉಂದನ್ ಸ್ವೀಕಾರ ಮಲ್ತು ದುಬ್ಬುಡು ಕರ್ಗಂಡ ಕರಿಯೇ ಶಿವದೂತೆಗಳಿಗೆ ಧರ್ಮನ್ನು ದಂಟಂಡ ಕೆರುವೆ ಶಿವದೂತೆಗಳಿಗೆ ಮುಕ್ಕಣ್ಣ ಮೇ ಜತಿ ಬೆಗರಿ ಉಂಡಾಂಡು ಸತ್ಯದ ತುಡರಿ ಬೆಮ್ಮೆರೆ ಸೃಷ್ಟಿ ಗುಳಿಗನ ದಿಟ್ಟಿ ಮಾಮಲ್ಲ ಶಕ್ತಿ ಶಿವದೂತೆಗಳಿಗೆ ಶಿವದೂತೆಗಳಿಗೆ